ಅಂತಾರಾಷ್ಟ್ರೀಯ ಕಲಾವಿದ ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಕೃಷ್ಣನ ನಗರಿ ಉಡುಪಿಗೆ ಆಗಮಿಸಿ ತನ್ನ ತಬಲಾ ಕೈಚಳಕದಿಂದ ನೆರೆದವರನ್ನ ಮಂತ್ರಮುಗ್ಧಗೊಳಿಸಿದರು. ಉಡುಪಿಗೆ ಆಗಮಿಸಿದ ಜಾಕಿರ್ ಹುಸೇನ್ ಕೃಷ್ಣನ ದರ್ಶನ ಮಾಡಿದ ಬಳಿಕ ಬೇಜಾವರ ಶ್ರೀಗಳ ಜೊತೆ ಮಾತುಕತೆ ನಡೆಸಿ ಆಶೀರ್ವಾದ ಪಡೆದರು. ಬಳಿಕ ಕೃಷ್ಣ ಮಠದ ತಾತ್ಕಾಲಿಕ ಪಾರ್ಕಿಂಗ್ ಪ್ರದೇಶದಲ್ಲಿ ಇರುವ ರಾಜಾಂಗಣ ವೇದಿಕೆಯಲ್ಲಿ ನಾದ ಲಯಾಮೃತ ಕಾರ್ಯಕ್ರಮ ನಡೆಸಿ ನೆರೆದವರನ್ನ ರಂಜಿಸಿದರು. ಕಿಕ್ಕಿರಿದ ಜನಸಂದಣಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಿಟೀಲಿನಲ್ಲಿ ಕುಮಾರೇಶ್ ಹಾಗೂ ಜಯಂತಿ ಕುಮಾರೇಶ್ ಅವರು ವೀಣೆಯಲ್ಲಿ ಜಾಕಿರ್ ಅವರಿಗೆ ಸಾಥ್ ನೀಡಿದರು. ಇವರ ಜುಗಲ್ಬಂದಿ ಕಾರ್ಯಕ್ರಮ ನೆರೆದ ಕಲಾ ರಸಿಕರಿಗೆ ರಸದೌತಣ ನೀಡಿತು. पल्लवी संतोष V4 News 24/7 उडुपी.